कारवार कोंकणी न्यूज चॅनलाचेर तुमगेले स्वागत। आज पळयात आयचे मुख्य खबरो। भूमी सुधारणा दुरुस्ती कायदा विरोध करून राज्यव्यापी बंदाक जिल्ह्यात अप्रतिम प्रतिसाद। जिल्ह्यात शाश्वत ग्रामीण व कृषी आधारित पर्यटनाक प्राधान्य दिवची आवश्यकता आसा। जिल्हाधिकारी डॉक्टर हरीश कुमार। भारी प्रमाणात पडलेल्या पावसानिमित्त जिल्ह्याच्या रोडार खड्डेच खड्डे। बेकायदेशीर सौर विकताना 2 जणांक अटक। कुमटा तालुक्यात जनावरांक गुड्स वाहनात वरताना 3 आरोपीक अटक। आता सविस्तर खबरो। भूमी सुधारणा दुरुस्ती कायदा विरोध करून राज्यव्यापी बंदाक जिल्ह्यात अप्रतिम प्रतिसाद मिळाला। CIT आणि दलित संघर्ष समितीसह विविध संघटनांच्या नेतृत्वात कारवार हिंगा निषेध मोर्चा काढला। शहराच्या लंडन पुलाकडे राष्ट्रीय महामार्गावर काही वेळ वाहतूक थांबवून ठेवली। नंतर DC कार्यालयात याचिका दाखल केली। सिद्धापुरात काही दुकानं बंद ठेवली। शिर्शी, मुणगोड, हळयाळ, कुमटा भितर भूमी सुधारणा दुरुस्ती कायदा विरोध करून याचिका दाखल केली। जोडा तालुक्यात बिन बऱ्यापैकी प्रतिसाद मिळाला। ಹೊಸದಾಗಿ ಹೇಳುವಂತದ್ದೇನಿಲ್ಲ। APMC ಕಾಯ್ದೆ ಇನ್ನು ಮುಂದೆ ಯಾವ ಉದ್ದೇಶಕ್ಕಾಗಿ 66 ಬಂದಿತ್ತು ಆ ಉದ್ದೇಶ ನಿರ್ನಾಮ ಆಯಿತು। 61ರ ಭೂ ಸುಧಾರಣಾ ಕಾಯ್ದೆಯಲ್ಲಿ ಬಹಳ ಏನೋ ಚಲೋ ಇತ್ತು ಅಂತ ನಾವೇನು ಹೇಳ್ತಾ ಇಲ್ಲ, ಆದ್ರೆ ಇದ್ದ ಚಲೋವನ್ನು ಕೂಡ ತೆಗೆದುಬಿಟ್ರು। ಸಂಕ್ಷಿಪ್ತವಾಗಿ ಹೇಳ್ಬೇಕಾಗಿದ್ರೆ ಇವತ್ತು ಹಾಗೇನೆ ಕರ್ನಾಟಕ ರಾಜ್ಯ ಸರ್ಕಾರ ಕಾರ್ಮಿಕ ಕಾಯ್ದೆಗಳನ್ನ ಕೇಂದ್ರದ ನಿರ್ದೇಶನದ ಮೇರೆಗೆ ಬಹುತೇಕವಾಗಿ ಪೂರ್ತಿ ತೆಗೆದುಬಿಟ್ಟಿದೆ। ಫ್ಯಾಕ್ಟರಿ ಆಕ್ಟ್ ನ ಪರಿಭಾಷೆ ತೆಗೆದಿದೆ। ಹಾಗೇನೆ ಎಷ್ಟು ಜನ ಇದ್ರೆ ಆ ಕಂಪನಿನ ವೈಂಡಿಂಗ್ ಅಪ್ ಅಂದ್ರೆ ಮುಗಿಸಬಹುದು ಅಂತ ಹೇಳುದು ಸರ್ಕಾರದ ಒಪಿನಿಯನ್ ಬೇಕಾಗಿತ್ತು, ಈಗ ಅದನ್ನ ತೆಗೆದ್ರು। 100ಕ್ಕೆ ಮಿತಿ ಇತ್ತು, ಈಗ ಅದನ್ನ 300ಕ್ಕೆ ಹೇರಿದ್ದಾರೆ। ಇದೆಲ್ಲವೂ ಕೂಡ ಏನ್ ತೋರಿಸ್ತದೆ ಅಂತಂದ್ರೆ ಬಹುಶಃ ನಿಮ್ಮನ್ನು ಒಳಗೊಂಡು ನಾವೆಲ್ಲ ಮಾತಾಡ್ಲಿಕ್ಕೆ ಆಗದೆ ಇದ್ದ ರೀತಿಯಲ್ಲಿ ಪ್ರಜಾಪ್ರಭುತ್ವನ ಲಾಕ್ಡೌನ್ ನಲ್ಲಿ ಇಟ್ಟು ಈ ಕಾಯ್ದೆಗಳನ್ನ ಪಾಸ್ ಮಾಡಿದ್ದಾರೆ। ಪ್ರಶ್ನೆ ಮಾಡಿದವ್ರನ್ನ ಹೊರಗಾಕಿದ್ದಾರೆ। ಪ್ರಶ್ನೆ ಮಾಡುವಂತ ಶೂನ್ಯ ವೇಳೆ ಅಂತ ಹೇಳುದು ಇವತ್ತು ಸಂಸತ್ನಲ್ಲೂ ಕೂಡ ಇಲ್ಲ। ಆದ್ರೆ ನಾವು ಶೂನ್ಯ ವೇಳೆಯಲ್ಲಿ ಬಂದು ಬೀದಿಗಳು ಇವತ್ತು ಮಾತಾಡ್ತಾ ಇದ್ದಾವೆ ನಿಮ್ಮ ಮುಂದ್ಗಡೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ। ಮಾನ್ಯರೇ, ನಾವು ಇವತ್ತು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಕಾರವಾರದ ಎಲ್ಲ ಜನಪರ ಸಂಘಟನೆಗಳು, ರೈತ, ಕಾರ್ಮಿಕ, ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ತೀರ್ಮಾನ ಮಾಡಿ ಅತ್ಯಂತ ಸಂಕ್ಷಿಪ್ತವಾಗಿ ನಮ್ಮ ಮನವಿಯನ್ನು ತಮ್ಮ ಸಲ್ಲಿಸ್ತಾ ಇದ್ದೇವೆ। ಆದ್ರೆ ಅದು ಭಾರತ ದೇಶದ ನಿಜವಾದ ಸ್ವಾತಂತ್ರ್ಯ ರಕ್ಷಣೆಗಾಗಿ ನಡೆಯುವಂತ ಲಕ್ಷಾಂತರ ಪುಟಗಳ ಮನವಿ ಅಂತ ತಾವು ಪರಿಗಣಿಸಬೇಕಂತ ವಿನಂತಿ। ಮಾನ್ಯ ರಾಷ್ಟ್ರಪತಿಗಳು ಭಾರತ ಸರ್ಕಾರ, ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ, ಮಾನ್ಯ DC ಅವರ ಮೂಲಕ ವಿಷಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತ ಮತ್ತು ದೇಶ ವಿರೋಧಿಯಾದಂತ ಎಲ್ಲ ಕೃಷಿ ಮಸೂದೆಗಳನ್ನ ಏನು ಸ್ವೀಕಾರ ಮಾಡಿದ್ರೆ ಅದನ್ನು ತಿರಸ್ಕರಿಸಲು ಕೋರಿ ಮನವಿ। ಕಳೆದ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ದೌರ್ಜನ್ಯದಿಂದ ಮತ್ತು ಪಾರ್ಲಿಮೆಂಟ್ ನಡಾವಳಿಯ ನೀತಿ ನಿಯಮಗಳನ್ನ ಗಾಳಿಗೆ ತೂರಿ ಮಾತ್ರವಲ್ಲ, ಬಾಧಿತ ಯಾವುದೇ ಜನಸಮುದಾಯದ ಜೊತೆ ಚರ್ಚಿಸದೆ ದೇಶದ ರೈತರ ಹಾಗೂ 90% ಜನರನ್ನು ತೀವ್ರವಾಗಿ ಬಾಧಿಸುವ ಸರ್ವನಾಶಕ್ಕೆ ಕಾರಣವಾಗಿರುವ ಕೃಷಿ ಮಸೂದೆಗಳನ್ನ ಅಂಗೀಕಾರ ಮಾಡಿದೆ। ಅದೇ ರೀತಿ ಕರ್ನಾಟಕ ಸರ್ಕಾರವು ಹಾಲಿ ವಿಧಾನಸಭಾ ಅಧಿವೇಶನದಲ್ಲಿ ಸಮಗ್ರ ಚರ್ಚೆ ನಡೆಸದೆ ಬಾಧಿತ ಜನರ ನಡುವೆಯೂ ಚರ್ಚಿಸದೆ ಕಾರ್ಪೊರೇಟ್ ಕಂಪನಿಗಳ ಲೂಟಿಗೆ ನೆರವಾಗುವ ಭೂ ಸುಧಾರಣೆ ತಿದ್ದುಪಡಿ ಮಸೂದೆ 2020, APMC ತಿದ್ದುಪಡಿ ಮಸೂದೆ 2020, ಅಗತ್ಯ ವಸ್ತು ತಿದ್ದುಪಡಿ ಮಸೂದೆ 2020, ವಿದ್ಯುತ್ ಶಕ್ತಿ ಮಸೂದೆ ಮತ್ತು ಕಾರ್ಮಿಕ ಕಾಯ್ದೆಗಳನ್ನು ಅವರು ಈಗಾಗಲೇ ತರಾತುರಿಯಲ್ಲಿ ಎಲ್ಲಾ ವಿರೋಧದ ನಡುವೆ ಕೂಡ ಅಂಗೀಕಾರವನ್ನು ಮಾಡಿದ್ದಾರೆ। ಈ 2 ದೌರ್ಜನ್ಯದ ಕ್ರಮಗಳು ಜಾಗತಿಕ ಕಾರ್ಪೊರೇಟ್ ಕಂಪನಿಗಳ ಲೂಟಿಗೆ ಮಾತ್ರವೇ ಸಹಾಯಕವಾಗಲಿದೆ। ಈ ದುರ್ನಾಡೆ ಮತ್ತು ನಮ್ಮ ದೇಶದ ಸ್ವಾತಂತ್ರ್ಯ, ಸಾರ್ವಭೌಮತೆ, ಸ್ವಾವಲಂಬನೆಗೆ, ಆಹಾರ ಭದ್ರತೆಗೆ, ದೇಶೀಯ ಕೈಗಾರಿಕಾ ಅಭಿವೃದ್ಧಿಗೆ ಗಂಭೀರ ಅಪಾಯವನ್ನುಂಟು ಮಾಡಲಿದೆ। ಸಾವಿರಾರು ವರ್ಷಗಳಿಂದ ದೇಶಕ್ಕೆ ಅನ್ನ ಒದಗಿಸುತ್ತಿದ್ದ ಅನ್ನದಾತರಾದ ರೈತ ಮತ್ತು ಕೃಷಿ ಸಂಬಂಧಿ ಉಪಕಸಬುಗಳಲ್ಲಿ ತೊಡಗಿರುವ ಕುರಿ, ಕೋಳಿ, ಹಂದಿ, ಮೀನು ಸಾಗಾಣಿಕೆದಾರರು ಮತ್ತಿತರ ಸಮುದಾಯಗಳ ಮತ್ತು ದಲಿತ ಸಂಕುಲಗಳು ನಾಶವಾಗಲಿವೆ। ದೊಡ್ಡ ಸಂಖ್ಯೆಯ ಸಣ್ಣ ವ್ಯಾಪಾರಿಗಳು, ವರ್ತಕರು, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಕೋಟ್ಯಾಂತರ ಕಾರ್ಮಿಕರು ಬೀದಿ ಪಾಲಾಗಲಿದ್ದಾರೆ। ಸಹಕಾರಿ ಚಳವಳಿಯು ನಾಶವಾಗಲಿದೆ। ಇಂಥದ್ದೊಂದು ಸಾರ್ವತ್ರಿಕ ದೌರ್ಜನ್ಯಕ್ಕೆ, ಚಾರಿತ್ರಿಕ ದೌರ್ಜನ್ಯಕ್ಕೆ, ಪ್ರಮಾದಕ್ಕೆ ಪಾರ್ಲಿಮೆಂಟ್ ಹಾಗೂ ಕರ್ನಾಟಕದ ವಿಧಾನಸಭೆಗಳು ಸಾಕ್ಷಿಯಾಗುತ್ತಿವೆ। ಆದ್ದರಿಂದ ಸಾಮೂಹಿಕ ವಿನಾಶಕ್ಕೆ ಕಾರಣವಾಗುತ್ತಿರುವ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳ ಮತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ದೇಶವನ್ನು ಮತ್ತು ಜನತೆಯನ್ನು ಒತ್ತೆ ಇಟ್ಟು ಸಂಕಷ್ಟಕ್ಕೀಡು ಮಾಡಲಿರುವ ಈ ಮಸೂದೆಗಳನ್ನ ದೇಶದ ಸ್ವಾತಂತ್ರ್ಯ, ಸಾರ್ವಭೌಮತೆ, ಸ್ವಾವಲಂಬನೆ, ಪ್ರಜಾಪ್ರಭುತ್ವ ಮತ್ತು ಆಹಾರ ಭದ್ರತೆಯನ್ನು ಮತ್ತು ರೈತ ಸಂಕುಲ ಸೇರಿದಂತೆ ಎಲ್ಲಾ ಬಾಧೆಗೊಳಗಾಗುವ ಜನಸಮುದಾಯವನ್ನು ಸಂರಕ್ಷಿಸಲು ಸದರಿ ಮಸೂದೆಗಳನ್ನು ತಿರಸ್ಕರಿಸುವ
ತಮ್ಮ ಚಾರಿತ್ರಿಕ ಕರ್ತವ್ಯ ಮೆರೆಯಲು ಮನವಿ ಮಾಡುತ್ತೇವೆ ಅಂತ ನಾವು ಮೊನ್ನೆ ದಿನ ಮತ್ತು ನಿನ್ನೆ ಮಧ್ಯಾಹ್ನದ ತನಕ ಈ ಮನವಿಯನ್ನ ಮಾಡಿದ್ವಿ ಮಾನ್ಯ ಎಲ್ಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ. ಆದ್ರೆ ದುರಾದೃಷ್ಟವಶಾತ್ ನಮಗೆ ಒಂದು ಆಘಾತಕಾರಿಯಾದಂತ ಸುದ್ದಿ ಬಂತು. ಹಾಗೇನಾದ್ರೂ ಬಂದಿದ್ರೆ ನಾವು ಇಷ್ಟು ಜನ ಅಲ್ಲ ನಿಮ್ಮ ಎದುರುಗಡೆ. ಬಹುಶಃ ಅನ್ನ ತಿನ್ನುವ ಎಲ್ಲಾ ವಿಭಾಗದ ಎಲ್ಲಾ ಜನ ತಮ್ಮ ಕೆಲಸವನ್ನ ನಿಜವಾಗಿಯೂ ಇನ್ನೊಂದಷ್ಟು ಜನ ಆ ಎಲ್ಲಾ ಬಿಟ್ಟು ನಿಮ್ಮ ಎದುರುಗಡೆ ಸೇರ್ತಿದ್ರು ಅಂತ ನನಗೆ ಅನಿಸ್ತದೆ. ಸರ್ಕಾರ ಮಾಡ್ತಕ್ಕಂತ ದೌರ್ಜನ್ಯಗಳು ಇವತ್ತು ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಹೊಸದಾಗಿ ಒಂದು ಗೇಣಿ ಕಾಯ್ದೆಯನ್ನ ತರ್ತಾ ಇದ್ದಾರೆ ಅಷ್ಟೇ, ಅದ್ರಲ್ಲಿ ಮತ್ತೇನಿಲ್ಲ. ಮತ್ತಂಗೆ ಕೂಳು ಕಾಯ್ದೆಯನ್ನ ತರ್ತಾ ಇದ್ದಾರೆ. ಹಾಗಾಗಿ ಈ ಮನವಿಯನ್ನ ನಾವು ಈಗಾಗಲೇ ಅವರು ಅಂಗೀಕಾರ ಮಾಡಿದ್ದಾರೆ. ಆದಾಗ್ಯೂ ಕೂಡ ಇದನ್ನ ಜನತೆ ಒಪ್ಪೋದಿಲ್ಲ. ಜನ ಬೀದಿಯಲ್ಲಿ ಪ್ರಜಾಪ್ರಭುತ್ವದ ಪರವಾಗಿ ಇದನ್ನ ತಮಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಎಲ್ಲಾ ಜನಪರ संघटनेಗಳ ಪರವಾಗಿ ತಮಗೆ ಮನವಿಯನ್ನು ಕೊಡ್ತೇವೆ. ಬನ್ನಿ. अशील जिल्ह्यात बस व इतर वाहनांची वाहतूक सामान्य आशिल्ली, तशेंच जनजीवन सामान्य आशिल्ले. गोवा मॉडेल टुरिझम नाका जिल्हाधिकारी डॉक्टर हरीश कुमार. जिल्ह्यात शाश्वत ग्रामीण व कृषी आधारित पर्यटनाक प्राधान्य दिवची आवश्यकता आसा म्हण जिल्हाधिकारी डॉक्टर हरीश कुमार हेमी सांगले. सदाशिवगड किल्ल्याच्या जंगल लॉजात आयोजन केल्ले विश्व पर्यटन दिवस कार्यक्रमाच्या उद्घाटन प्रसंगी तेमी उलयले. जिल्ह्यात गोवा किंवा केरळ मॉडेलचे अनुसरण करचे काही फायदे ना. सगळीकडे सिमेंट रोड करण्यापेक्षा उत्तर कन्नडाचे सत्य दाखवून पर्यटनाचा विकास करची आवश्यकता असा. कर्नाटक सरकारान जाहीर केलेल्या नवीन पर्यटन धोरणानुसार उत्तर कन्नड जिल्हा पर्यटन क्षेत्रात सर्वात जास्त संभाव जिल्हा असा म्हण जिल्हाधिकारी डॉक्टर हरीश कुमार यांनी सांगले. भारी प्रमाणात पडलेल्या पावसानिमित्त जिल्ह्याच्या रोडार खड्डे. या वर्षाक जिल्ह्या भितर भारी प्रमाणात पाऊस पडिल निमित्त हाचो परिणाम राज्य महामार्ग, जिल्हा प्रमुख रोड, ग्रामीण रोड फोन पडिल असा. खूप कडे प्रवासी वाहनात बसूक फाटी येऊ लागला. करावली भागात संपर्क करचे महामार्ग, त्रिश्रेष्ठ कुमटा शिरशी मध्यचे राज्य महामार्ग आणि इतर रोड वाहतूक करच्याक अवघड झाले असा. गर्भवती महिला आपत्कालीन उपचारांची आवश्यकता आशिल्ले आणि म्हातार लोकांक वाहनात संचार करूक संघर्ष करचे पडटा. जिल्ह्याच्या कानाकोपऱ्यातील लोकांक कारवार जिल्हा रुग्णालयात किंवा तेमगेल्या तालुका केंद्रातील रुग्णालयात वयच्याक त्रास जाती असा. बेकायदेशीरपणे सोरो विकताना 2 जणांक अटक. गोंयचो स्वस्त सोरो घेऊन हुबळी हिंगा विकताना 2 जणांक रामनगर पोलिसांन अटक करून त्यांच्यान 44,340 रुपयाचो सोरो जप्त केलो. पणजी बेळगाव मार्गार रामनगर हिंगा ही कारवाई केली. हुबळीचो ब्युटी पार्लर व्यावसायिक मनोज कबाडी वय 35 व हॉटेल व्यावसायिक केशव अठणी वय 50 यांका अटक केली. संशयित आरोपीचेर कर्नाटक अबकारी कायदा कलम 32-34 नुसार गुन्हा दाखल केलो. हे आरोपी गोयच्यान हुबळी MH01 VA 4130 या कारचेर सोरो घेऊन वचू लागले. गोंया मेळचो स्वस्त सोरो बेकायदेशीरपणे हुबळी होऊन विकताले. ही माहिती रामनगर पोलीस स्थानकाचे पोलीस निरीक्षक किरण पाटील हांका मेळ्ळ्यानंतर तेमगेल पथकान ही कारवाई केली. कुमटा तालुक्याच्या बडाळ मंकी बैल लागी गुड्स वाहनात 3 जनावरांक व्हरू लागील तेन्ना 3 आरोपीक पोलिसांन अटक केली. हे 3 आरोपी खंयचे बिन पास नसताना जनावरांक गुड्स वाहनात सिद्धापुराकात व्हरू लागिले म्हण माहिती मेळिल्ली आसा. आता जनावरांक होसाड गोशाळेत धाड दिलात. ह्या घटना संबंधित कुमटा पोलीस ठाण्यात प्रकरण दाखल झाले असा. इतल्यान कारवार कोंकणी बातमीपत्र हांगा सोंपता. व्हिडिओ सबस्क्राईब करा. कारवार कोंकणी न्यूज चॅनलाचे पुराय अपडेट मिळण्यासाठी कारवार कोंकणी न्यूज सबस्क्राईब करा आणि बेल आयकॉन क्लिक करा. धन्यवाद.